ಈ ಮೀನಿಗೂ ಚಿನ್ನದ ಬೆಲೆ. ಇದರ ಬೆಲೆ ಕೇಳಿದರೆ ನೀವು ಹೌಹಾರೋದಂತೂ ಗ್ಯಾರಂಟಿ. ಯಾಕೆಂದರೆ ಈ ಮೀನು ಮಲ್ಪೆ ಬಂದರಿನಲ್ಲಿ 2,34,000 ರೂಪಾಯಿಯ 80 ರೂಪಾಯಿಗೆ ಮಾರಾಟವಾಗಿದೆ. ಹಾಗಿದ್ರೆ ಈ ಮೀನಿನ ವಿಶೇಷತೆ ಏನು? ಇದು ಗೋಳಿ ಮೀನು ಆಳ ಸಮುದ್ರ ಮೀನುಗಾರರ ಬಲೆಗೆ ಸಿಕ್ಕಿಕೊಂಡಿದೆ. ಈ ಮೀನು ಔಷಧಿಗಳಿಗೆ ಹೆಚ್ಚಾಗಿ ಬಳಕೆ ಆಗುತ್ತೆ. ಈ ಕಾರಣದಿಂದಲೇ ಈ ಮೀನಿಗೆ ಅತ್ಯಂತ ಹೆಚ್ಚಿನ ಬೆಲೆ. ಈ ಒಂದು ಮೀನು ಸುಮಾರು 22 kg ತೂಗ್ತಾ ಇತ್ತು. ಇದಕ್ಕೆ ಬೆಲೆ 2,34,000 ರೂಪಾಯಿ. ಅಂದರೆ ಮಲ್ಪೆ ಬಂದರಿನಲ್ಲಿ ನಡೆದಂಥ ಹರಾಜಿನಲ್ಲಿ ಈ ಮೀನು 2,34,080 ರೂಪಾಯಿಗೆ ಮಾರಾಟವಾಗಿದೆ.